ಶ್ರೀಗಳು ಈಗ ಸುಜಾತ ಭಟ್ ಅವರ ಆರೋಪನೂ ಕೂಡ ಅನನ್ಯ ಭಟ್ ಅನ್ನುವಂತಹ ಒಂದು ವ್ಯಕ್ತಿಯನ್ನು ಕ್ರಿಯೇಟ್ ಮಾಡಿದಂಥ ಸುಜಾತ ಭಟ್ ಅವರ ಇನ್ನೊಂದು ಅಂದರೆ ಕೊನೆಯ ಹಂತದ ಕೆಲವೊಂದು ಉತ್ತರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಹೌದು ನನಗೆ ಈ ರೀತಿಯಾದಂಥ ಕಟ್ಟುಕತೆಯನ್ನು ಹೇಳೋದಕ್ಕೆ ಇಂಥವರು ಪ್ರೇರೇಪಿಸಿದ್ರು ಅದನ್ನು ನಾನು ಹೇಳಿದೆ. ಆದರೆ ಅವರನ್ನು ಸಂಪರ್ಕಿಸೋದಕ್ಕೆ ನನ್ನ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಭೂವ್ಯಾಜ್ಯ ಆಗಿತ್ತು ಮತ್ತು ಅದರ ಜೊತೆಗೆ ಜೈನದವರಿಗೆ ಹಿಂದೂ ದೇವಸ್ಥಾನ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರಲ್ಲಿ ಹಾಕಿದ್ರು. ಅಂದರೆ ಕೆಲವರ ಪ್ರಶ್ನೆ ಇದೆ, ಈ ಜೈನ ಕುಟುಂಬಕ್ಕೆ ಹಿಂದೂ ದೇವಸ್ಥಾನ ಯಾಕೆ ಅನ್ನುವಂಥದ್ದು ಕೆಲವರ ವಾದಗಳು ಕೂಡ. ಈ ವಿಚಾರಕ್ಕೆ ಶ್ರೀಗಳಿಂದ ಉತ್ತರವನ್ನು ನೀಡೋದು ಇಲ್ಲಿ ಇರುವಂತಹ ವಿಷಯ ಸುಜಾತಾ ಭಟ್ ಪ್ರಕರಣ ಏನು ಅನನ್ಯ ಭಟ್ ಪ್ರಕರಣ ಪರಿವರ್ತನೆಯಾಗಿ ಬಂತಲ್ಲ, ಈ ಪ್ರಕರಣ ಬಂದಾಗಲೇ ಸಾಮಾನ್ಯರಿಂದ ಸಾಮಾನ್ಯರಿಗೂ ಇದು ಅರ್ಥವಾಗಿ ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಅವರ ಮಾತಿನ ಮೇಲೆ ಅವರಿಗೆ ಹಿಡಿತ ಇಲ್ಲ. ಅವರು ಒಂದು ಮಾಧ್ಯಮದಲ್ಲಿ ಒಂದು ವಿಷಯ ಕೊಡ್ತಾರೆ, ಇನ್ನೊಂದು ಮಾಧ್ಯಮದಲ್ಲಿ ಇನ್ನೊಂದು ವಿಷಯ ಕೊಡ್ತಾರೆ, ಮತ್ತೊಂದು ಮಾಧ್ಯಮದಲ್ಲಿ ಮತ್ತೊಂದು ವಿಷಯ ಕೊಡ್ತಾರೆ. ಅಂತಂದ್ರೆ ಇವರಿಗೆ ಮರೆವಿನ ಪರಿಣಾಮ ಇದೆ. ಈ ಹೋರಾಟಗಾರರು ಕೂಡ ಅದನ್ನೇ ಮಾಡ್ತಾ ಬಂದದ್ದು. ಹಾಗಾಗಿ ಯಾರು ಈ ಪ್ರಶ್ನೆಯನ್ನ ಮಾಡ್ತಾರಲ್ಲ, ಅದು ಯಾಕೆ ಜೈನರಿಗೆ ಹೋಗಬೇಕು, ಅದು ಹಿಂದೂಗಳಲ್ಲಿ ಇರಬೇಕು ಅಂತ ಇದೇನು ಹೋರಾಟಗಾರರು ಹೇಳ್ತಾ ಬಂದ್ರಲ್ಲ, ಪ್ರಶ್ನೆ ಇದ್ದಿದ್ದು ನಮ್ಮಲ್ಲಿ ಏನು ಅಂತಂದ್ರೆ ಪರಂಪರಾನುಗತವಾಗಿ ಬಂದಂತಹ ಆಚಾರ ವಿಚಾರಗಳು ಅದು ಪರಂಪರಾಗತವಾಗಿ ನಡೀತಾ ಬಂದಿದೆ. ಈಗ ಅರಸು ಮನೆತನಗಳಲ್ಲಿ ಜೈನ ಮನೆತನದಲ್ಲಿ ಅರಸು ಮನೆತನಗಳು ಉಳಿದಿದೆ. ಎಷ್ಟೋ ಅರಸು ಮನೆತನಗಳು ಇವತ್ತು ಜೈನ ಮನೆತನದಲ್ಲಿ ಉಳಿದಿದೆ. ಬೇರೆ ಎಲ್ಲುಂಟು ಅರಸು ಮನೆತನ? ಇವ್ರು ಹೇಳಿ, ಯಾರಾದ್ರೂ ಹೇಳಿ. ಈಗ ನೋಡಿ, ಎಷ್ಟೋ ಬೀಡುಗಳು ಅಂತ ಎಲ್ಲಿ ಇದಾವೆ. ಈಗ ಕೂಳೂರು ಬೀಡು ಇದೆ, ನೀವು ಪಡುಬಿದ್ರಿಗೆ ಹೋದ್ರೆ ಅಲ್ಲೊಂದು ಬೀಡು ಇದೆ, ನೀವು ಸಾಮಾನ್ಯವಾಗಿ ತುಂಬೆಗೆ ಹೋದ್ರೆ ಅಲ್ಲೊಂದು ಬೀಡು ಇದೆ, ನೀವು ಅರವ ಹಳದಂಗಡಿಗೆ ಹೋದ್ರೆ ಅವರ ಹೆಸರು ಬಂತು ಇದರಲ್ಲಿ. ಅರವ ಹಳದಂಗಡಿ ಅವರ ಹೆಸರು ನಮ್ಮ ಹಳದಂಗಡಿ ಸೋಮನಾಥೇಶ್ವರ ದೇವಸ್ಥಾನ ಏನಿದೆ ಅದರ ಬಗ್ಗೆ ಉಲ್ಲೇಖ ಮಾಡಿದ್ರು. ಪುತ್ತಿಗೆಯಲ್ಲಿ ಚೌಟರ ಅರಮನೆಯನ್ನು ಉಲ್ಲೇಖ ಮಾಡಿದ್ರು. ಅಂದ್ರೆ ಈಗ ಹಾಗಿದ್ರೆ ಜೈನ ಧರ್ಮ ಅಥವಾ ಜೈನ ಮತ ಏನಿದೆ ಅದು ಇಲ್ಲೇ ಹುಟ್ಟಿರ್ತಕ್ಕಂಥ ಮತ, ಅದೇನು ಹೊರಗೆ ಹುಟ್ಟಿರ್ತಕ್ಕಂಥ ಧರ್ಮ ಅಲ್ಲ. ಹಾಗಿರುವುದರಿಂದ ಅವರಿಗೂ ನಮಗೂ ಈಗ ಹಿಂದೂ ಧರ್ಮಕ್ಕೂ ಅವರಿಗೂ ಅನ್ಯೋನ್ಯವಾದ ಸಂಬಂಧ ಏನಿದೆ. ಅವರು ದಶಲಕ್ಷಣ ಪರ್ವ ಮಾಡ್ತಾರೆ, ಅವರಿಗೆ ನಮ್ಮಲ್ಲಿರುವಂತಹ ಷೋಡಶ ಸಂಸ್ಕಾರಗಳು ಅವರಿಗೂ ಇದೆ. ಹಾಗಾಗಿ ಅವರು ಜೈನ ಮತ ಅಷ್ಟೇ, ಅವರು ಹಿಂದೂ ಧರ್ಮದ ಪಳೆಯುಳಿಕೆಯಲ್ಲೇ ಇಲ್ಲ. ಕಾನೂನಿನಲ್ಲಿ ಜೈನರನ್ನು ಬೌದ್ಧರನ್ನು ಅಲ್ಪಸಂಖ್ಯಾತರಾಗಿ ವಿಂಗಡ ಇಲ್ಲ. ಕಾನೂನಿನಲ್ಲಿ ಇವರನ್ನು ಹಿಂದೂಗಳಂತ ಹೇಳ್ತಾರೆ. ಕಾನೂನಿನಲ್ಲಿ ಹಿಂದೂಗಳು ಕೇವಲ ಇದು ಸರ್ಕಾರ ಕಡತಗಳಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಬಿಟ್ಟು ಸೌಲಭ್ಯಕ್ಕೋಸ್ಕರ ಸೌಲಭ್ಯಕ್ಕೂ ಅಂದ್ರೆ ಅವರ ಸಂಖ್ಯೆ ಕಡಿಮೆ ಇದೆ, ಬಹಳ ಸಂಖ್ಯೆ ಇಲ್ಲ, ಮೀಸಲಾತಿ ಅವರಿಗೆ ಸಿಗ್ಬೇಕು ಅನ್ನೋ ಕಾರಣದಿಂದ. ಆದ್ರೆ ಪ್ರಶ್ನೆ ಇರುವುದು, ಅವರೀಗ ಜೈನ ಧರ್ಮದವರು ಅಂತ ಹೇಳಿಕೊಂಡು ಹಿಂದೂ ದೇವಸ್ಥಾನಗಳನ್ನ ನಡೆಸಿದ್ರಲ್ಲ, ಇವರು ಒಂದು ಪ್ರಶ್ನೆಯನ್ನ ಕೇಳಬಹುದಲ್ವಾ? ಅವರು ಧರ್ಮಸ್ಥಳದಲ್ಲಿ ಬಂದಂತಹ ಏನು ದಾನ ಮತ್ತೆ ಧರ್ಮದ ಪದ್ಧತಿ ಇದೆಯಲ್ಲ, ಅದರಲ್ಲಿ ಸುಮಾರು 1500 ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ದು ಹಿಂದೂ ದೇವಸ್ಥಾನವನ್ನೇ ತಾನೇ. ಅವರೊಂದು ಮಸೀದಿಯನ್ನು ಅಭಿವೃದ್ಧಿ ಮಾಡಿಲ್ಲ ಅಥವಾ ಯಾವುದೇ ಚರ್ಚ್ ಕಟ್ಟಲಿಲ್ಲ. ಇವತ್ತು ಧರ್ಮಸ್ಥಳದಲ್ಲಿ ಯಾವುದೇ ಚರ್ಚ್ ಇಲ್ಲ ಅಥವಾ ಇವತ್ತು ಧರ್ಮಸ್ಥಳದಲ್ಲಿ ಯಾವುದೇ ಮಸೀದಿ ಇಲ್ಲ. ಅದಕ್ಕೆ ಇದೆಲ್ಲ ಚರ್ಚೆ ಆಗುದು. ಈಗ ಚರ್ಚೆ ಆಗುದು ಯಾಕೆ ಗೊತ್ತಾ? ಈ ಇದೆಯಲ್ಲ, ಸ್ಯಾಟಲೈಟ್ ಇದೆಯಲ್ಲ, ಸ್ಯಾಟಲೈಟ್ ಅಲ್ಲಿ ಚರ್ಚ್ ಕಾಣುವುದಿಲ್ಲ, ಸ್ಯಾಟಲೈಟ್ ಅಲ್ಲಿ ಮಸೀದಿ ಕಾಣುವುದಿಲ್ಲ. ಈಗ ಎಡಪಂಥೀಯವರ ಧೋರಣೆ ಏನಿದೆ, ಅವರಿಗೆ ಪದೇ ಪದೇ ಮೀಟಿಂಗ್ ಮಾಡಿ. ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು. ಒಬ್ಬ ನ್ಯಾಯವಾದಿಗಳು, ಅವರ ಹೆಸರೆತ್ತಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಆ ನ್ಯಾಯವಾದಿಗಳು ಬೆಂಗಳೂರಲ್ಲಿ, ನಾವು ಬೆಂಗಳೂರಲ್ಲಿರುವಾಗ ಅವರೊಂದು ಮೀಟಿಂಗ್ ಮಾಡಿ ಅವರಲ್ಲಿ ಹೇಳ್ತಾರೆ, ಇವರ ಆದಾಯ ಏನಿದೆ, ಇವರ ಮ್ಯಾನ್ ಪವರ್ ಇದೇನಿದೆ, ಮ್ಯಾನ್ ಪವರ್ ಸಂಪನ್ಮೂಲ ಏನಿದೆ, ಮಾನವ ಸಂಪನ್ಮೂಲ, ಇದನ್ನೆಲ್ಲವನ್ನ ಬಳಸಿಕೊಂಡು ಒಂದು 8 ರಾಜ್ಯವನ್ನ ನಡೆಸಬಹುದು ಹೇಳ್ತಾರೆ ಅವರು. ಮುಂದುವರೆದು ಹೇಳ್ತಾರೆ, 75,000 ಮಂದಿ ಇದ್ರೊಳಗಿದ್ದಾರೆ ಅಂದ್ರೆ ಒಂದು ಸರ್ಕಾರದ ಸಂಖ್ಯೆಗಿಂತ ಹೆಚ್ಚಾಯಿತು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಆದಾಯ ಹೇಗೆ ಬಂತು ಅಂತ ಕೇಳ್ತಾರೆ ಅವರು. ಎಷ್ಟು ಮೂರ್ಖತನ ಒಬ್ಬ ನ್ಯಾಯವಾದಿ ಮಾತಾಡುವ ಮಾತಾ ಇದು, ಆಯ್ತಲ್ಲ. ಮುಂದುವರೆದವರು ಹೇಳ್ತಾರೆ, ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವರ ಸಂಖ್ಯೆ ಜಾಸ್ತಿ ಇದೆ, ನಾವು ಈ ಸಂಖ್ಯೆಯನ್ನು ಬೆಳೆಸಿಕೊಳ್ಳಬೇಕು. ಸರ್ಕಾರಕ್ಕೆ ಇದು ಕೇಳಲಿಲ್ವಾ? ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಇದು ಕೇಳಲಿಲ್ವಾ? ಯಾಕೆ ತಾವು ಸುಮೋಟೋ ಕೇಸ್ ಇದರ ಮೇಲೆ ತೀರ್ಮಾನ ಮಾಡಿಲ್ಲ? ಮಾಡಬಹುದಿತ್ತಲ್ಲ. ಇಂತಹ ಶಂಕೆಗಳಿಂದಲೇ ಇದು ಬೆಳೀತಾ ಬಂದದ್ದು. ಮಾಧ್ಯಮಗಳು ಕೂಡ ಇವರನ್ನೆಲ್ಲ ಮೇನ್ ಸ್ಟ್ರೀಮ್ ಅಲ್ಲಿ ಏನಕ್ಕೆ ತಂದದ್ದು? ಅವರಿಗೆ ತಲೆಯಲ್ಲಿ ಇರಬಹುದು, ನಮ್ಮನ್ನು ಏನು ಪ್ರಚಾರಕ್ಕೆ ತಂದ್ರು, ಇವರ ಬುರುಡೆಯನ್ನು ಅವರು ಎಳೆದು ಹಾಕಿದ್ರು. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವರ ಬುರುಡೆಯನ್ನು ಕೂಡ ಬಟಾಬಯಲ್ ಮಾಡಿದ್ರು. ಇಲ್ಲದಿದ್ರೆ ನೋಡಿ, ಈ ರೀತಿಯ ಮಾತುಗಳು ಯಾಕೆ ಬರಬೇಕದು? ಈ ಸನ್ನಿವೇಶದಲ್ಲಿ SIT ತನಿಖೆ ಆಗ್ತಾ ಇದೆ,
ಓಕೆ. ಬಾಕಿಯವರು ಬೇರೆ ತನಿಖೆಯನ್ನು ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ? ಗುಮಾನಿ ಅವರಿಗೆ ಮಾತ್ರ ಇರುವುದಲ್ಲ, ಸಜ್ಜನರಿಗೆ ಗುಮಾನಿ ಇದೆಯಲ್ಲ. ನಾವು ಯಾವತ್ತಿನಿಂದ ಹೇಳ್ತಾ ಬರ್ತಾ ಇದ್ದೆವು, ಸಜ್ಜನರ ಮೌನ ಇದೆಯಲ್ಲ ಅದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಓಕೆ.